ತೂವರೆಗೆ ಹೊರಲುಂಡು ಅಂಡ್ ಒಂದು ಮಣ್ಣದ ಗೋಡೆ 70 ವರ್ಷ ಅಂడి ಈ ಗೋಡೆಗೆ. ಒಂದು ಹೊಸ ಬಿಲ್ಡಿಂಗನ್ನೇ ನಿರ್ಮಿಸ್ಬೋದಂತ ನಮ್ಮೊಂದು ಯೋಚನೆ ಬಂತು. ಅದಕ್ಕೆ ನಾವು ಎಲ್ಲ ಊರಲ್ಲಿದ್ದ ಎಲ್ಲ ಅರೆ ವಿದ್ಯಾರ್ಥಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಒಂದು ಊರಿನ ಅಭಿವೃದ್ಧಿ ನೋಡಬೇಕಾದ್ರೆ ಒಂದು ದೇವಸ್ಥಾನ ಮತ್ತೊಂದು ಶಾಲೆ ಇದೊಂದು ಎರಡು ಪರ್ಫೆಕ್ಟ್ ಆಗಿದ್ದರೆ ಒಂದು ಊರು ಒಂದು ಎಲ್ಲ ಸಮಸ್ಯೆ ಇಲ್ಲದೆ ನಿರರ್ಗಳವಾಗಿ ಇರ್ತದೆ. 6ನೇ ಕ್ಲಾಸ್ ತನಕ 12 ವರ್ಷ ಇದೆ. ಪ್ರತಿ ಸಲ 2 ವರ್ಷ. ಹೌದು, ಕಡಿಮೆ ಓದಲಿಲ್ಲ. ಇಲ್ಲ, ಕಡಿಮೆ ಇಲ್ಲ. ಇವರು ನಾವು ಓದಿದ ಶಾಲೆ ಯಾವತ್ತೂ ಕೂಡ ಹಿಂದುಳಿಬಾರ್ದು, ನಾವು ಓದಿದ ಶಾಲೆ ಅಭಿವೃದ್ಧಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ನಮ್ಮ ಶಾಲೆ ಈಗಾಗಲೇ 70 ವರ್ಷಗಳನ್ನು ಪೂರೈಸಿದೆ. ಈಗ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ, ಅದು ಮಾಡಿಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾವೇ ಸೇರ್ಕೊಂಡು ಏನಾದರೂ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಹೊಸತೊಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ನಾವೀಗ ಇರುವಂತಹದ್ದು ದಾಖಾ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲದಲ್ಲಿ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಶಾಲೆಗೊಂದು ಪುನರುಜ್ಜೀವನವನ್ನು ಕೊಡಬೇಕು, ಹೊಸ ನಲನಳಿಸಬೇಕು ನಮ್ಮ ಶಾಲೆ ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ. ಈ ಶಾಲೆ ಬಹಳ ಪ್ರಕೃತಿದತ್ತವಾದಂತಹ ಸುಂದರ ರಮಣೀಯವಾದಂತಹ ಸ್ಥಳದಲ್ಲಿ ಇರೋದರಿಂದ ಈ ಶಾಲೆಯಲ್ಲಿ ಕಲಿಯೋದು ಅಥವಾ ಇಲ್ಲಿಯ ಪರಿಸರ ಎಲ್ಲವೂ ಕೂಡ ಕಲಿಕೆಗೆ ಬಹಳಷ್ಟು ಯೋಗ್ಯವಾದಂಥ ಪರಿಸರ. ನೋಡುವ ಶಾಲೆ ಹೇಗಿದೆ ತೋರಿಸ್ತೀವಿ. ಶಾಲೆಯ ರಂಗಮಂದಿರವನ್ನು ನೀವು ಈಗ ನೋಡ್ತಾ ಇದ್ದೀರಿ. ವಿದ್ಯಾಭಾರತಿ ರಂಗಮಂದಿರ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ, ಬೆಳ್ತಂಗಡ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇದು 50ನೇ ವರ್ಷವನ್ನು ಪೂರೈಸಿರುವಂತಹ ಸಂದರ್ಭದಲ್ಲಿ ನಿರ್ಮಾಣಗೊಂಡಿರುವಂತಹ ರಂಗಮಂದಿರ. ಈ ರಂಗಮಂದಿರದ ಪಕ್ಕದಲ್ಲಿ ಇನ್ನೊಂದು ಪುಟ್ಟ ಕೊಠಡಿ ಇದೆ. ಆ ಕೊಠಡಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಹಳೆಯ ಶಾಲೆ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾಕೆಂತಂದರೆ ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅಂತಂದಾಗ ಪೋಷಕರು ಯಾವುದೇ ರೀತಿಯಂಥ ಚಿಂತೆ ಇಲ್ಲದೆ ಮಕ್ಕಳನ್ನು ಶಾಲೆಗೆ ಕಳಿಸುವಂತಿರಬೇಕು. ಅಲ್ಲಿಯ ಗೋಡೆ ಸರಿ ಇಲ್ಲ ಅಥವಾ ಅಲ್ಲಿಯ ಮಾಡು ಸರಿ ಇಲ್ಲ ಅನ್ನುವಂತಹ ಚಿಂತೆ ಇರಬಾರ್ದು. ಜೋರಾಗಿ ಮಳೆ ಬಂದಾಗ ಶಾಲೆಯಲ್ಲಿ ಏನಾದರೂ ಅವಘಡ ಆಗುತ್ತಾ ಅನ್ನುವಂಥ ಚಿಂತೆ ಯಾವುದೇ ಪೋಷಕರಿಗೆ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ಶಾಲೆಯನ್ನು ಮತ್ತಷ್ಟು ಉನ್ನತೀಕರಿಸಬೇಕು, ಮತ್ತಷ್ಟು ಕಾಮಗಾರಿಗಳನ್ನು ಮಾಡಿಕೊಂಡು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು. ನೋಡಿ, ಶಾಲೆಯ ಮುಂಭಾಗಕ್ಕೆ ಎಲ್ಲ ಇಂಟರ್ಲಾಕ್ ಹಾಕಿ ಬಹಳ ಅಂದಗೊಳಿಸಿದ್ದಾರೆ. ಇದೀಗ ಶಾಲೆಯ ಒಳಭಾಗದ ಚಿತ್ರಣವನ್ನು ನಿಮಗೆ ತೋರಿಸ್ತೀವಿ. ಶಾಲೆಯ ಒಳಭಾಗ ಇದು. ವಿಶೇಷವಾಗಿ ಶಾಲೆಯ ಒಳಭಾಗ ಬಹಳ ಸುಂದರವಾಗಿ ಇವರು ಮಾಡ್ಕೊಂಡಿದ್ದಾರೆ. ಆದರೆ ಈಗ ಶಾಲೆಗೆ ಬಹಳಷ್ಟು ವರ್ಷಗಳಾಯಿತು ಅನ್ನುವಂಥ ಕಾರಣಕ್ಕಾಗಿ ಮೇಲ್ಗಡೆಯ ಮಾಡಿನಿಂದ ನೀರು ಸೋರುವಂಥದ್ದು ನಿತ್ಯ ನಿರಂತರ ಅನ್ನುವಂಥದ್ದು. ಜೊತೆಗೆ ಮಾಡು ಕೂಡ ಗಟ್ಟಿ ಇಲ್ಲ. ಅದರ ಜೊತೆಗೆ ಮಣ್ಣಿನ ಗೋಡೆ, ಇದು ಭಾರಿ ಯೋಚನೆ ಮಾಡಬೇಕಾದ್ದು ಮತ್ತು ಬಹಳ ಆತಂಕ ಇರುವಂಥದ್ದು. ಮಣ್ಣಿನ ಗೋಡೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಶಾಲೆ ಹೇಗಿದೆ ಅನ್ನುವಂಥದ್ದು 101 ವಿದ್ಯಾರ್ಥಿಗಳು ಕಲಿತಾ ಇರುವಂಥ ಶಾಲೆ. ಈ ಇಷ್ಟು ವಿದ್ಯಾರ್ಥಿಗಳು ಕಲಿತಿರುವಂಥ ಶಾಲೆ. ಈಗಾಗಲೇ ಟೈಲ್ಸ್ ಹಾಕಲಾಗಿದೆ, ಎಲ್ಲ ವ್ಯವಸ್ಥೆಯನ್ನು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂದರೆ ಮಕ್ಕಳು ಮನೆಯಲ್ಲಿದ್ದಾಗ ಪೋಷಕರು ಆ ಗೌರ್ಮೆಂಟ್ ಶಾಲೆಗೆ ಹೋಗ್ರೆ ಬರ್ಚಿ ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಆಗಬಾರ್ದು ಅನ್ನುವಂಥ ಚಿಂತನೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳದ್ದು. ನಮ್ಮ ಶಾಲೆಯು ಕೂಡ ಇತರ ಖಾಸಗಿ ಶಾಲೆಯಂತೆ ನಳನಳಿಸಬೇಕು ಅನ್ನುವಂತಹ ಚಿಂತನೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳದ್ದು. ಜೊತೆಗೆ ಇಲ್ಲಿಯ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಟೀಚರ್ಸ್ ಏನು ಹೇಳ್ತಾರೆ, ಜೊತೆಗೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳುವ. ನಮಸ್ಕಾರ, ಎಂತ ಹೆಸರು? ನಂದೀಶ್. ನಂದೀಶ್, ಹೇಗುಂಟ ಶಾಲೆ? ಚಂದ ಉಂಟು. ಅಲ್ಲಿ ಮೇಲೆಲ್ಲ ಗೆದ್ದಲೆಲ್ಲ ಬಂದಿದೆ. ಚಂದ ಗೆದ್ದಲಿದೆ. ಅಲ್ಲ, ಈಗ ನಿಮಗೆ ಶಾಲೆಯಲ್ಲಿ ಪಾಠ ಕೇಳಲಿಕ್ಕೆ ಯಾಕೆ ತೊಂದರೆ ಆಗ್ತದೆ? ಅದು ಮಳೆಲ್ಲ ಬರ್ತದೆ ಒಳಗಡೆ, ಮತ್ತೆ ಗೆದ್ದಲೆಲ್ಲ ಒಳಗಡೆ ಸೋರ್ತದಾ? ಇಡೀ ಹಾಲ್ ಸೋರ್ತದ? ಇಡೀ ಎಲ್ಲ ಸೋರ್ತದ? ಒಮ್ಮೊಮ್ಮೆ ಸ್ವಲ್ಪ ಹಾಲ್ ಎಲ್ಲ ಸೋರ್ತದೆ. ಕಷ್ಟ ಆಗ್ತದೆ. ಗೆದ್ದಲು ಹಿಡಿದಿದೆ. ಮತ್ತೆ ಕಿಟಾಕಿ ಹೋಗಿದೆ. ಹೇಗುಂಟು? ಚಂದ ಉಂಟು. ಚಂದ ಉಂಟು. ಆಮೇಲೆ ಎಂತ ಆಗ್ತದೆ ಇಲ್ಲಿ? ಚಳಿ ಆಗ್ತದ? ಚಳಿ ಆಗ್ತದೆ. ಯಾಕೆ? ಮಳೆ ಬರ್ತದೆ. ಮಳೆ ಬಂದಾಗ ಸೋರ್ತದೆ. ಪುಸ್ತಕ ಎಲ್ಲ ಒದ್ದಾಗ್ತದೆ. ಹೇಗೆ? ನೀನು ಎಲ್ಲಿ ಹಿಡಿದು ಪುಸ್ತಕವನ್ನು? ಎಂತ ಹೆಸರು? ಪುಷ್ಪರಾಜ್. ಹೇಗುಂಟು ಶಾಲೆ? ಒಳ್ಳೆದುಂಟು. ಒಳ್ಳೆದುಂಟು. ನಿಮಗೆ ಇಲ್ಲಿ ಯಾಕೆ ಈಗ ಶಾಲೆ ರಿಪೇರಿ ಯಾಕೆ ಆಗ್ಬೇಕು ಹೇಳು? ಒದ್ದಾಗ್ತದೆ. ಮಳೆಯಿಂದ ಕಿಟಾಕಿ ಹೋಗ್ತದೆ. ಮಳೆ ಸೋರ್ತದೆ. ಆಮೇಲೆ ಗೆದ್ದಲಾಗ್ತದೆ. ಗೆದ್ದಲಿರ್ತದೆ. ಇದು ಶಾಲೆ ಒಳ್ಳೆದುಂಟು, ಆದರೆ ಇಲ್ಲಿ ಗೆದ್ದಲೆಲ್ಲ ಹಿಡಿದಿದೆ, ಮತ್ತು ಮಳೆ ಸೋರ್ತದೆ, ಮತ್ತು ಟಾಯ್ಲೆಟ್ ಎಲ್ಲ ಸರಿ ಇಲ್ಲ, ಮತ್ತು ಇಲ್ಲಿ ಗೆದ್ದಲು ಹಿಡಿದಿದೆ, ಕಿಟಕಿ ಎಲ್ಲ ಫುಲ್ ಹೋಗಿದೆ. ಈಗ ಸೋರುವಾಗ ಎಷ್ಟು ನೀರು ಬರ್ತದೆ? ಸ್ವಲ್ಪ ಸ್ವಲ್ಪ ಬರ್ತದೆ. ಅಲ್ಲಿ ಕ್ಲಾಸಲ್ಲಿ ಅಲ್ಲಿ ಎಲ್ಲ ಸೋರ್ತಾ ಇರ್ತದೆ.
ನೋಡಿ, ಇದು ಮಕ್ಕಳು ಬಹಳ ಮುಗ್ಧತೆಯಿಂದ ಮಾತನಾಡ್ತಾರೆ. ಅವ್ರು ಮಾತನಾಡುವಂಥ ಸಂದರ್ಭ ಒಂದು ಎಲ್ಲರೂ ಹೇಳಿರುವಂಥ ಸೋರ್ತದೆ, ಗೆದ್ದಲು ಹಿಡಿದಿದೆ, ಮತ್ತು ಇಲ್ಲಿಗೆ ಪುಸ್ತಕ ಎಲ್ಲ ಒದ್ದೆ ಆಗ್ತದೆ. ಇದು ಅವ್ರದ್ದು ಕಾಳಜಿ. ಅವರು ಈ ಕಾಳಜಿಯನ್ನು ವಹಿಸ್ಕೊಳ್ಬೇಕಾ? ಶಾಲೆಗೆ ಬರೋದು ಓದೋದಕ್ಕೆ, ಅವರಿಗೆ ಈ ಒಂದು ತೊಂದರೆಗಳು ಬೇಕಾ ಅನ್ನುವಂಥದ್ದು ಪ್ರಶ್ನೆ. ನೋಡು, ಇಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಜೊತೆಗೆ ಇಲ್ಲಿ ಶಿಕ್ಷಕಿದ್ದಾರೆ, ಮಾತಾಡಿಸುವ. ಶಿಶಿಲ ಶಾಲೆಯ ಮುಖ್ಯೋಪಾಧ್ಯಾಯನಿದ್ದಾರೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ರತ್ನ ಅಂತ. ನಾನಿಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಓಕೆ. ಶಾಲೆಯ ಒಂದು ತೊಂದರೆ ಆಗಿದೆ, ಶಾಲೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಹಳೆ ವಿದ್ಯಾರ್ಥಿಗಳು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅಂತ. ಏನದು? ಅದೇ, ಇದು ಮೊದಲವರು ಈ ಮಾಡು ದುರಸ್ತಿ ಮಾಡೋದಂತ ಇದ್ದರು. ಆದರೆ ಇದು ಫುಲ್ ಮಾಡು ಗೆದ್ದಲು ಹಿಡಿದಿದೆ. ಇದಕ್ಕೆ ತುಂಬ ಬಜೆಟ್ ಬೇಕಾಗ್ತದೆ. ಇದಕ್ಕೆ ಖರ್ಚು ಮಾಡೋದಕ್ಕೆ ನಾವು ಇದು ಹಳೆ ವಿದ್ಯಾರ್ಥಿಗಳ ಗಮನಕ್ಕೆ ತಂದೆವು ಶಾಲೆಯ ಮಾಡಿನ ಬಗ್ಗೆ. ಅದಕ್ಕೆ ಅವರೆಲ್ಲ ಸೇರಿ ಇದು ಒಂದು ಹೊಸ ಬಿಲ್ಡಿಂಗ್ಗೆ ಮಾಡುವ, ಇದಕ್ಕೆ ಸುಮ್ಮನೆ ಹಣ ಹಾಕೋದು ವ್ಯರ್ಥ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ನಾವು ಕೂಡ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಓಕೆ. ಅವ್ರು ಏನು ಮಾಡ್ತಾರೆ ಅಂತ ಮುಂದೆ ಹೋಗಿದ್ದಾರೆ? ಅದೇ, ಅವರು ಒಂದು 3 ತರಗತಿಯ ಒಂದು ಹೊಸ ಬಿಲ್ಡಿಂಗ್ ಮಾಡುವ ಅಂತ ಎಲ್ಲರೂ ಆಲೋಚನೆಯಲ್ಲಿದ್ದಾರೆ. ಹಾಗೆ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ, ಎಲ್ಲರನ್ನು ಅದಕ್ಕೆ ಸೇರಿಸ್ತಾ ಇದ್ದಾರೆ. ಹಾಗೆ ಎಲ್ಲರೂ ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ. ನೀವು ಈ ಶಾಲೆಯ ಹಳೆ ವಿದ್ಯಾರ್ಥಿ ಸರ್? ಹೌದು. ಏನು ನಿಮ್ಮ ಯೋಚನೆ? ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಅಂದರೆ ಈಗ ಮೊದಲು ಆರಂಭದಲ್ಲಿ ಎಲ್ಲರನ್ನು ಅಂದರೆ ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳನ್ನು ಜೊತೆ ಸೇರಿಸಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಅವರ ಹತ್ರ ಕೇಳಿದ್ದೇವೆ ಇಂಥ ಸಹಾಯ ಆಗಬೇಕು ಅಂತೇಳಿ. ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಮತ್ತು ಇದು DC ಕಾರ್ಯಕ್ರಮದ ಸಂದರ್ಭದಲ್ಲಿ ಶಿಶಿಲ ಶಾಲೆಯ ಅಭಿವೃದ್ಧಿಗಾಗಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದರು. ಅನುದಾನ ಒದಗಿಸಿದ ಸಂದರ್ಭದಲ್ಲಿ ಇಂಟರ್ಲಾಕ್ ಆಗಲಿ ಟೈಲ್ಸ್ ಆಗಲಿ ಎಲ್ಲ ಹಾಕುವಂಥ ಸಂದರ್ಭ ಒಂದು ಬಿಲ್ಡಿಂಗಿಗೆ ಒಂದು ಇಷ್ಟು ವರ್ಷ ಅಂತೇಳಿ ವಾಯ್ದೆ ಇರ್ತದೆ. ಆ ವಾಯ್ದೆಯನ್ನು ಮೀರಿದ್ದಕ್ಕೆ ಈಗ ಶೃಂಗಾರ ಮಾಡಿದ ಥರ ಆಗಿದೆ. ಹಾಗಾಗಿ ಗೋಡೆಗೆ ಅಂದರೆ ಹೇಗೆ ಟೈಲ್ಸ್ ಹಾಕಿದ್ದೇವೆ, ಗೋಡೆ ಸುಣ್ಣ ಬಣ್ಣವನ್ನೆಲ್ಲ ಬಳಿದಿದ್ದೇವೆ. ಆದರೆ ಮಾಡಿನ ಸಂಪೂರ್ಣ ಹಾನಿಯಾಗಿದೆ. ಗೋಡೆ ಕೂಡ ಹಳೆಯದು, ತುಂಬ ಒಂದು 50-70 ವರ್ಷದ ಹಿಂದಿನ ಶಾಲೆ ಆದ್ದರಿಂದ ಅಭಿವೃದ್ಧಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನದ ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ. ಆ ಅನುದಾನದ ನಿರೀಕ್ಷೆಗಿಂತ ಮೊದಲು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಶಾಲೆಗೆ ಒಂದು 3 ಕೊಠಡಿಯನ್ನು ನಿರ್ಮಾಣ ಮಾಡುವಂತ ಹೇಳುವಂಥ ಆಸಕ್ತಿಯನ್ನು ತೋರಿಸಿಕೊಂಡು ಬಂದರು. ಹಾಗಾಗಿ ಅದಕ್ಕೆ ಪೂರ್ಣ ಸಹಕಾರವನ್ನು ಅನೇಕ ಹಳೆ ವಿದ್ಯಾರ್ಥಿಗಳು ಘೋಷಣೆ ಮಾಡಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳುವಂಥದ್ದು ಒಂದು ನನ್ನ ನಂಬಿಕೆ. ಓಕೆ ಸರ್, ಏನು ಹೇಳ್ತೀರಿ? ನೀವು ಇಲ್ಲಿ ಹಳೆ ವಿದ್ಯಾರ್ಥಿಯಾ? ಅಲ್ಲ. ಯಾರು ಹಳೆ ವಿದ್ಯಾರ್ಥಿ? ಅಪ್ಪ ಹಳೆ ವಿದ್ಯಾರ್ಥಿ. ಏನು ಹೇಳ್ತೀರಿ? ಅಪ್ಪನ ಪರವಾಗಿ ಮಾತಾಡಿ. ಇಲ್ಲ, ಶಾಲೆ ಅಂದರೆ ಹಿಂದಿನಿಂದಲೂ ಇರುವಂಥ ಶಾಲೆ. ಆದರೆ ಶಾಲೆ ಗೋಡೆ ಹಂಚು ಇದು ಮಾಡಲು ತುಂಬ ದುರಸ್ತಿ ಮಾಡಬೇಕಾಗಿದೆ. ನಮ್ಮ ಜೊತೆಗೆ SDMC ಅಧ್ಯಕ್ಷರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಮೋಹನ್. ಎಂಚುಂಡು ಸರ್ ನಿಖಿಲ ಶಾಲೆ ತೂವರೆಗೆ ಬರಲುಂಡು ಅಂಡೊಂದು ಮಣ್ಣದ ಗೋಡೆ 70 ವರ್ಷ ಅಂಡಿ ಈ ಗೋಡೆಗೆ ಅಂಚೈತೆ ಮಾಡಿ ರಿಪೇರಿ ಮಾಡಿಲ್ಲ ಸರಿ ಇಜ್ಜಿ ಅಂಚೈತೆ ಮಾಡಿ ರಿಪೇರಿ ಮಾಡ್ಬಂದು ಮುಗ್ಲ ಹಳೆ ವಿದ್ಯಾರ್ಥಿಗಳಿಗೆ ಪೂರ ಸೇರ್ತಂಜಿ ಇದಕ್ಕೆ ವಾಟ್ಸಪ್ ಗ್ರೂಪ್ ಮಾಡ್ತದೆ ಅದಕ್ಕೆ ಒಂಜಿ ಪ್ರಯತ್ನ ಮಾಡ್ತಂದು ತುಳ್ಳೇರು ಅಂಚೈತೆ ಮಾಡಿ ರಿಪೇರಿ ಮಾಡ್ತಾರೆ ಮುಲ್ಪ ಗೋಡೆ ಗಟ್ಟಿಜ್ಜಿ ಐಕೆ ಬಡತ್ ದೆತ್ತ ರಿಪೇರಿ ಮಾಡ್ಕೊಂಡು ನಾವು ಪೂರ ವ್ಯರ್ಥ ಬಂಡದು ಇತ್ತೆ ಒಂಜಿ ಮೂಜಿ ಕೊಠಾಡಿತ ಹೊಸ ಬಿಲ್ಡಿಂಗ್ಗೆ ಮಾಡ್ಕೊಂಡು ತಂದಾಗ ಒಂಜಿ ನಿರ್ಧಾರ ಮಾಡ್ತೀರಿ. ಆ ನಿರ್ಧಾರಕ್ಕೆ ಅಂಕೆಲ್ಲ ಇಂದು SDMC ಮಂತ್ರಿಯರೆಲ್ಲ ಬೆಂಬಲ ಉಂಟು. ಸರ್, ಏನು ಈ ಯೋಚನೆ ಬರಲಿಕ್ಕೆ ಕಾರಣ ಏನು? ಸರಿ, ಈಗಾಗಲೇ ಸರಕಾರ ಸುತ್ತೋಲೆಯ ಪ್ರಕಾರ 50 ವರ್ಷ ಮಾತ್ರ ಒಂದು ಶಾಲೆಯಲ್ಲಿ ಮಕ್ಕಳು ಇರುವಂಥದ್ದು. ಆದರೆ ಇಲ್ಲಿ 70-72 ವರ್ಷ ಆಗ್ತಾ ಬಂತು ನಮ್ಮ ಶಾಲೆ ಬಂದು. ಆದರೆ ಈ ಶಾಲೆಯಲ್ಲಿ ಸುಮಾರು 2-2.5 ಸಾವಿರ 3 ಸಾವಿರ ಅಂತಲೇ ಹೇಳ್ಬೋದು, ಅಷ್ಟು ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹೊರ ದೇಶದಲ್ಲಿ, ಹೊರ ಜಿಲ್ಲೆಯಲ್ಲಿ, ಹೊರ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿ ಇರುವಂಥವರಿದ್ದಾರೆ. ಅವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ಬಿಲ್ಡಿಂಗನ್ನೇ ನಿರ್ಮಿಸ್ಬೋದಂತ ನಮ್ಮೊಂದು ಯೋಚನೆ ಬಂತು. ಅದಕ್ಕೆ ನಾವು ಎಲ್ಲ ಊರಲ್ಲಿದ್ದ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಈ ಥರ ಹಳೆ ಶಾಲೆಯನ್ನು ರಿಪೇರಿ ಮಾಡೋದಾ ಅಲ್ಲ, ನಮ್ಮದು ಹೇಗೂ ಶಾಲೆಗೆ ಈಗ 75 ವರ್ಷ ಆಗ್ತಾ ಬಂತು. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ವಜ್ರ ಮಹೋತ್ಸವದ ನಿಮಿತ್ತ ಒಂದು 75 ವರ್ಷ ಆಗ್ತಾ ಉಂಟಲ್ಲ, ಆ ನಿಮಿತ್ತ ಹೊಸ ಕೊಠಡಿಯನ್ನು ನಿರ್ಮಿಸುವುದಂತ ಎಲ್ಲರ ಒಮ್ಮತದ ಒಂದೇ ಆಯ್ಕೆಯಾಗಿತ್ತು, ಹೊಸ ಬಿಲ್ಡಿಂಗ್ ಮಾಡುವುದಂತ. ಹಾಗೆ ನಾವು SDMC ಅವರನ್ನು ವಿಶ್ವಾಸಕ್ಕೆ ತಗೊಂಡು, ಊರಿನವರನ್ನು ವಿಶ್ವಾಸಕ್ಕೆ ತಗೊಂಡು, ಎಲ್ಲರಲ್ಲಿ ಒಪ್ಪಿಗೆ ಕೇಳಿ ಇಂಜಿನಿಯರನ್ನು ಕರೆಸಿ ನಾವೀಗ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದೇವೆ. ಇದಕ್ಕೆ ಅಂದಾಜು 40-45 ಲಕ್ಷ ಆಗ್ಬೋದಂತ. ಯಾಕೆಂದರೆ ಅದು ಪಿಲ್ಲರ್ ಹಾಕಿ ಮಾಡುವಂಥದ್ದು, ಫ್ಯೂಚರಿಗೆ ಮೇಲ್ಗಡೆ ಸಹ ಬಿಲ್ಡಿಂಗ್ ಬರ್ತದೆ. ಆ ರೀತಿ ನಾವು ಯೋಚನೆ ಮಾಡಿ ಮಾಡುವಂಥದ್ದು. ಅದಕ್ಕೆ ನಾವು ಪ್ರತಿ ಆದಿತ್ಯವಾರ ಸೇರಿ
ಒಂದೊಂದು ಬ್ಯಾಚಿನ ಊರಲ್ಲಿರುವ ಸ್ಟೂಡೆಂಟ್ಗಳನ್ನು ಸೇರಿಸಿ ಅವರಿಂದ ಅವರ ಸಹಪಾಠಿಗಳ ಫೋನ್ ನಂಬರನ್ನು ಕಲೆಕ್ಟ್ ಮಾಡಿ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಈಗ ಮಾಡಿದ್ದೇವೆ. ಸರಿಸುಮಾರು ಒಂದು 600-700 ಜನರನ್ನು ಈಗ ಸಂಪರ್ಕ ಮಾಡಿದ್ದೇವೆ. ಅವರನ್ನು ಸಂಪರ್ಕ ಮಾಡಿ ಅವರ ಒಪ್ಪಿಗೆ ತಗೊಂಡೇ ನಾವು ವಾಟ್ಸಪ್ ಗ್ರೂಪಿಗೆ ಸೇರಿಸುವಂಥ ಕೆಲಸವನ್ನು ಈಗ ಮಾಡಿದ್ದೇವೆ. ಈಗಾಗಲೇ ಸಾಧಾರಣ ಒಂದು 5 ಲಕ್ಷದವರೆಗೆ 10,000, 1 ಲಕ್ಷ, 50,000 ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುವವರು ಕೊಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಜನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ದೊಡ್ಡ ಅಮೌಂಟಲ್ಲಿ ಕೊಡುವಂಥ ಇದರಲ್ಲಿದ್ದಾರೆ. ಆದ್ದರಿಂದ ನಮಗೆ ಫಸ್ಟಿಗೆ 1,50,000 ಹೇಳಿದ್ರಿಂದ ನಮಗೆ ಉತ್ಸಾಹ ಇನ್ನೂ ಜಾಸ್ತಿ ಆಯಿತು. 100% ಈ ಕೆಲಸವನ್ನು ಮಾಡ್ಬೋದು ಅಂತೇಳಿ. ಹಾಗೆ ನಾವು ನಾಳ್ದು 3 ತಾರೀಕಿಗೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಯಾರು ಎಷ್ಟು ಘೋಷಣೆ ಮಾಡ್ತಾರೋ ಅಷ್ಟನ್ನು ನಾವು ಘೋಷಣೆ ಮಾಡ್ತೇವೆ ಅವರ ಹೆಸರು ಹೇಳಿ. ಈಗಾಗಲೇ 5 ಲಕ್ಷ ತನಕ ಹೇಳಿದವ್ರದ್ದು ನಾಳ್ದು 1 ಲಕ್ಷ ತನಕ ಬರುವ ಅಂದಾಜುಂಟು. ಅವತ್ತು ನಾವು ಅವರಿಂದ ಹಣ ಸ್ವೀಕಾರ ಮಾಡ್ತೇವೆ. ಇದು ಎಲ್ರಿಗೂ ಗೊತ್ತಿರುವ ಹಾಗೆ ಈ ಹಣ ಎಲ್ಲ STMC ಅಕೌಂಟಲ್ಲಿಯೇ ಸಂಗ್ರಹ ಆಗ್ತದೆ. ಅವರೇ ಅದರನ್ನೆಲ್ಲ ನಿರ್ವಹಣೆ ಮಾಡ್ತಿರ್ತಾರೆ. ನಮ್ಮದು ಜಸ್ಟ್ ಸಪೋರ್ಟ್ ಆಯ್ತು ಅಷ್ಟೇ. 75 ವರ್ಷ ಆದ್ದರಿಂದ ನಮ್ಮದು ಏನಾದರೂ ಕೊಡುಗೆ ಬೇಕು ಹಳೆ ವಿದ್ಯಾರ್ಥಿಗಳು ಎನ್ನುವ ಉದ್ದೇಶದಿಂದ ನಾವು ಈ ಯೋಚನೆಯಲ್ಲಿ ಇದ್ದೇವೆ. ಈಗ ನಿಮ್ಮ ಯೋಚನೆ ಪ್ರಕಾರ ಈ ಬಿಲ್ಡಿಂಗ್ ಯಾವ ಒಂದು ನಿಗದಿತ ಟೈಮ್ ಹಾಕ್ಕೊಂಡಿದ್ದಾರೆ ಇಷ್ಟರ ಒಳಗೆ ಆಗಬೇಕು ಅಂತ? ಸರ್, ಈಗಾಗಲೇ ನಾವು ತುಂಬ ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಒಳ್ಳೆ ಒಪಿನಿಯನ್ ಉಂಟು. ನಮಗೆ ಮ್ಯಾಕ್ಸಿಮಮ್ ಒಂದು 20 ಲಕ್ಷ ಕ್ಯಾಶ್ ನಮ್ಮ ಅಕೌಂಟಲ್ಲಿ ಇರಬೇಕು. ಆನಂತರ ನಮ್ಮ ಎಲ್ಲರ ಯೋಚನೆ ಇರೋದು MP ಅವರನ್ನು ಕರೆಸಿ ಗುದ್ದಲಿ ಪೂಜೆ ಮಾಡಿಸುವಂಥದ್ದು. MP ಅವರಿಂದ ಸಹ ಒಂದಷ್ಟು ಅನುದಾನವನ್ನು ಕೇಳುವಂಥದ್ದು, ಶಾಸಕರಿಂದ ಸಹ ಅನುದಾನವನ್ನು ಕೇಳುವಂಥದ್ದು. ಹಾಗೆಯೇ ಧರ್ಮಸ್ಥಳ ಸಂಸ್ಥೆಯವರಲ್ಲಿಯೂ ಮೇಲಿಂದ ಮೇಲೆ ಮಾತಾಡಿದ್ದೇವೆ. ಅವರು ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ, ಕೊಡುವಂಥ ಕೆಲಸ ಕಾರ್ಯ ಮಾಡ್ತೇವೆ ಅಂತೇಳಿ. ಹಾಗೆ ನಾವು 3 ತಾರೀಕಿನ ನಂತರ ದಿನ ನಿಗದಿ ಮಾಡುವ ಯೋಚನೆಯಲ್ಲಿದ್ದೇವೆ. ನಾನು ಈ ಶಾಲೆಯಲ್ಲಿ 1976ರಲ್ಲಿ ಸ್ಟೂಡೆಂಟ್ ಆಗಿ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಆ ಸಮಯದಲ್ಲಿ ನನಗೆ ಮುಖ್ಯ ಶಿಕ್ಷಕರಾಗಿ ಶಿವರಾಮ ಶಿಶಿಲ ರಾಷ್ಟ್ರ ಪ್ರಶಸ್ತಿ ವಿಜೇತರು ಇಲ್ಲಿ ನನಗೆ ಶಿಕ್ಷಕರಾಗಿ ಬೋಧನೆ ಮಾಡಿದ್ದಾರೆ. ಆದ ನಂತರ ನನ್ನ ತಂಗಿಯವರು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದಿದ್ದೇವೆ. ನಾನು ನನ್ನ ಊರು ಈ ಶಿಶಿಲ ಶಾಲೆಯಿಂದ ಸುಮಾರು 7 ಕಿಲೋಮೀಟರ್ ದೂರ ಇರುವುದರಿಂದ ನನಗೆ ಇಲ್ಲಿ ಶಾಲೆಗೆ ಬರುವುದು ಬಹಳ ಕಷ್ಟವಾಯಿತು. ನನ್ನ ಮಾವ ಒಬ್ಬರು ಮಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದರು. ಅವರಲ್ಲಿ ಬೇಡಿಕೊಂಡು ನಾನು ಒಂದು ಮಂಗಳೂರು ಹೋಟೆಲಲ್ಲಿ ಸೇರಿಕೊಂಡು ಅಲ್ಲಿ ವಿದ್ಯಾಭ್ಯಾಸವನ್ನು ಸೈಂಟ್ ಎಲೋಸಿಯಸ್ ಶಾಲೆಯಲ್ಲಿ ರಾತ್ರಿ ಶಾಲೆಯನ್ನು ಹಗಲು ಕೆಲಸ ಮಾಡಿ ರಾತ್ರಿ ಶಾಲೆಯನ್ನು ಮುಂದುವರಿಸಿದೆ. ಅಂದಿನಿಂದ ಇಂದಿನವರೆಗೂ ಈ ಶಾಲೆ ಆಗಲೂ ನಾನು ಹತ್ತಿ ಇದು ಮಂಚೆಲ್ಲ ರಿಪೇರಿ ಮಾಡಿದ್ದುಂಟು. ಆಗ ನಾನು ಸ್ವಲ್ಪ ಹೈಟ್ ಆಗಿದ್ದೆ. ನನ್ನನ್ನೇ ಶಿಕ್ಷಕರು ಅದನ್ನು ಸರಿ ಮಾಡು, ಆಗಲೂ ಹೀಗೆ ಇತ್ತು, ಈಗಲೂ ಹೀಗೆ ಇದೆ. ನಮಗೆ ಬೇಸರ ಆಗ್ತದೆ. ನನ್ನ ಮಕ್ಕಳು ಗಾಳಿ ಮಳೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಗಾಳಿ ಮಳೆ ಬರುವಾಗ ನನ್ನ ಮಕ್ಕಳು ಮಾಡು ಎಲ್ಲಿ ಬೀಳ್ತದೆ ಅಂತ ನಮಗೆ ಹೆದರಿಕೆ ಉಂಟು, ಈಗಲೂ ಹೆದರಿಕೆ ಉಂಟು. ಅಂದರೆ ಆ ರೀತಿ ಇಲ್ಲಿಯ ಪರಿಸ್ಥಿತಿ ಉಂಟು. ಅಂದರೆ ಇಲ್ಲಿ ಆ ರೀತಿ ಗಾಳಿ ಮಳೆಗೆ ನೀರೆಲ್ಲ ಒಳಗೆ ಬೀಳ್ತದೆ. ನಾನು ಕೂಡ STMC ಸದಸ್ಯನಾಗಿದ್ದೇನೆ. ನನ್ನ ಮಗ ಇಲ್ಲಿ ಓದ್ತಾ ಇದ್ದೇನೆ 8ನೇ ಕ್ಲಾಸಲ್ಲಿ. ಆದ್ದರಿಂದ ಆದಷ್ಟು ಬೇಗ ಸರ್ಕಾರ ಕೂಡ ಮುತುವರ್ಜಿ ವಹಿಸಬೇಕಿತ್ತು. ಇಲ್ಲಿ ಬಂದು ನೋಡಬೇಕಿತ್ತು. ಅವರು ಈಚೆ ಇದೇ ಮಾಡೋದಿಲ್ಲ, ಈಚೆ ಅವರು ಬರ್ತಾ ಇಲ್ಲ. ಈ ರೀತಿಯಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬಿಲ್ಡಿಂಗ್ ಕುಸಿದು ಬಿದ್ದರೆ ಅದು ನಮಗೆಲ್ಲರಿಗೂ ಅದಕ್ಕೆ ಕಷ್ಟ ನಷ್ಟಗಳು ಅನುಭವಿಸೋದು ನಾವು. ಅದಕ್ಕಾಗಿ ನಾನು ಸರ್ಕಾರದಿಂದಲೂ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ಊರ ಜನರು ಮತ್ತು ನಮ್ಮ ಸ್ನೇಹಿತರು, ನನ್ನ ಫ್ರೆಂಡ್ಶಿಪ್ ಆಗಿನ ನನ್ನ ಗೆಳತಿಯರ ನಾನು ಬೇಡಿಕೊಳ್ತಿದ್ದೇನೆ. ಎಲ್ಲರೂ ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಹೊರದೇಶದಲ್ಲೆಲ್ಲ ಇದ್ದಾರೆ, ಒಳ್ಳೆಯವರಾಗಿದ್ದಾರೆ. ನಾನು ಕೂಡ ಸ್ವಲ್ಪ ತಂದೆಯವರು ಮಾಡಿದ ಕೃಷಿ ಭೂಮಿಯಲ್ಲಿ ದುಡಿದು ನನ್ನಷ್ಟಕ್ಕೆ ನಾನು ಒಳ್ಳೆಯ ಜೀವನ ಮಾಡ್ತಿದ್ದೇನೆ. ಎಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಮುಂದುವರಿಸುವ, ಎಲ್ಲರಿಗೂ ದೇವರು ಒಂದು ಆರೋಗ್ಯ ಆಯುಷ್ಯ ಕೊಡಲಿ. ಈ ಬಿಲ್ಡಿಂಗ್ 3 ಅಲ್ಲ 8ನೇ ತರಗತಿವರೆಗೆ ಆಗುವಂಥ ಬಿಲ್ಡಿಂಗ್ ಆಗಲಿ. ಬರೀ 3 ಅಂತ ಇದು ಸಾಕಾಗೋದಿಲ್ಲ. ಈಗ ಸದ್ಯಕ್ಕೆ 8ನೇ ತರಗತಿವರೆಗೆ ಉಂಟು. ಇನ್ನು 10ನೇ ತರಗತಿ ಆಗುವುದಾದರೂ ಇಲ್ಲಿ ಆಗಬೇಕು. ಯಾಕಂದರೆ ನಮ್ಮ ಮಕ್ಕಳು ಧರ್ಮಸ್ಥಳ, ಬೆಳ್ತಂಗಡಿ, ಉಪ್ಪಿನಂಗಡಿ ಎಲ್ಲೆಲ್ಲಿ ಹೋಗಬೇಕಾಗ್ತದೆ. 1-2 ಬಸ್ ಇರುವುದು ಇಲ್ಲಿಂದ. ಆ ಬಸ್ಸಲ್ಲಿ ನಮಗೆ 6-7 ಕಿಲೋಮೀಟರಿಂದ ಬರಲಿಕ್ಕೆ ಕಷ್ಟ ಆಗ್ತದೆ. ಬರುವಾಗ ಇಲ್ಲಿ ಬಸ್ ಹೊರಡೆ ಹೋಗ್ತದೆ. ಅದಕ್ಕಾಗಿ ನಾನು ಎಲ್ಲರ ಹತ್ರ ಬೇಡಿಕೊಳ್ಳುವುದು ಇಷ್ಟೇ. ನಮ್ಮ ಈ ಶಾಲೆಯನ್ನು, ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದನ್ನು ಆದಷ್ಟು 8ನೇ ತರಗತಿ, ಈಗಿರುವ 8ನೇ ತರಗತಿಯವರೆಗೆ ಆದರೂ ಮಾಡಿ ಕೊಡಬೇಕು. ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು ಅಂತ ನಾನು ಕೇಳಿಕೊಳ್ತಿದ್ದೇನೆ. ಸರ್ಕಾರದ ಬಗ್ಗೆ ನಾವು ಒತ್ತಡ ಹಾಕಲೇಬೇಕಾಗ್ತದೆ. ನಿಮಗೆ ಹಳೆ ವಿದ್ಯಾರ್ಥಿಗಳ ನೀರಿನ ಬಗ್ಗೆ ಏನು ಹೇಳ್ತೀರಿ? ಹಳೆ ವಿದ್ಯಾರ್ಥಿಗಳಂದರೆ ಹಳೆ ವಿದ್ಯಾರ್ಥಿಗಳು
ನನ್ನೊಟ್ಟಿಗೆ ಕಲಿತವರು ಈಗ ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ಕೆಲವೆಲ್ಲ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಇಲ್ಲಿಯ ಶಿಕ್ಷಕರು ಅಷ್ಟು ಉತ್ತಮರಾಗಿದ್ದರಿಂದ ಒಳ್ಳೆಯ ಅವರು ಈ ವಿದ್ಯಾಭ್ಯಾಸವನ್ನು ಗಳಿಸಿದ್ದರಿಂದ ಅವರು ಮುಂದೆ ಅಷ್ಟೆಲ್ಲ ಬೆಳವಣಿಗೆಯಲ್ಲಿದ್ದಾರೆ, ಒಳ್ಳೆಯ ಕೆಲಸದಲ್ಲಿದ್ದಾರೆ, ಒಳ್ಳೆಯ ಸರಕಾರದ ಕೆಲಸದಲ್ಲಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಸೇರಿ ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸ್ತೇವೆ. ಅವರೆಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿ ಶಾಲೆಯನ್ನು ಮುಂದುವರಿಸುವ, ದೊಡ್ಡ ಮಟ್ಟಕ್ಕೆ ಕೊಂಡೋಗುವ ಅಂತೇಳಿ ನಾನು ಹಳೆ ವಿದ್ಯಾರ್ಥಿಗಳಟ್ಟು ಕೇಳಿ ಅವರು ಪ್ರಾರ್ಥಿಸಿಕೊಳ್ತಿದ್ದೇನೆ. ವಿದ್ಯಾರ್ಥಿಯ ನಿಲುವು ಮತ್ತು ಯಾರು ಸಾಥ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದಕ್ಕೆ ನಾವು ಫಸ್ಟಾಗಿ ಹೋರಾಟ ಕಾರಣ ಒಂದು ಊರಿನ ಅಭಿವೃದ್ಧಿ ನೋಡಬೇಕಾದ್ರೆ ಒಂದು ದೇವಸ್ಥಾನ ಮತ್ತೊಂದು ಶಾಲೆ ಇದೊಂದು ಎರಡು ಪರ್ಫೆಕ್ಟ್ ಆಗಿದ್ದರೆ ಒಂದು ಊರು ಒಂದು ಎಲ್ಲ ಸಮಸ್ಯೆ ಇಲ್ಲದೆ ನಿರರ್ಗಳವಾಗಿ ಇರ್ತದೆ, ಅಂದರೆ ಅಭಿವೃದ್ಧಿಯನ್ನು ಕಾಣ್ಬೋದು ನಾವು. ಹಾಗೆ ನಾವು ಫಸ್ಟಿಗೆ ಹೊರಡಬೇಕಾದ್ರೆ ಇದಕ್ಕೆ ಒಂದು ಯಾವುದೇ ರೀತಿಯ ರಾಜಕೀಯ ಇದು ಬರಬಾರ್ದು. ಎಲ್ಲ ಪಕ್ಷದವರು ಸೇರಿ, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಮಾಡುವಂಥದ್ದು ಈ ಕಾರ್ಯಕ್ರಮ. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ, ಎಲ್ಲ ಪಕ್ಷದವರು ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗೆ ಇದು ಪಕ್ಷಾತೀತವಾಗಿ ಪಕ್ಷ ಇದಕ್ಕೆ ಬರಬಾರ್ದು, ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಮಾಡುವಂಥದ್ದು. ಹಾಗೆ ನಾವು ರೋಟರಿ ಕ್ಲಬ್ನವರಿಗೆ ಕೂಡ ಮನವಿ ಮಾಡಿದ್ದೇವೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ಮನವಿ ಮಾಡಿದ್ದೇವೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಬಿಲ್ಡಿಂಗ್ ನೋಡಲಿಕ್ಕೆ ಚೆಂದ ಇದೆ, ಆದರೆ ಮೇಲ್ಗಡೆ ಮೇಲ್ಛಾವಣಿ ಅದೆಲ್ಲ ಬೀಳಲಿಕ್ಕಾಗಿದೆ. ಹಾಗೆ ಗೋಡೆ ಕೂಡ ಹಳೆಯದಾಗಿದೆ. ಇದಕ್ಕೆ ಪೈಂಟ್ ಕೊಟ್ಟ ಕಾರಣ ಇದು ನೋಡಲಿಕ್ಕೆ ಒಳ್ಳೆಯದೇ ಕಾಣ್ತಿದೆ. ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಬೇರೆ ಬೇರೆ ದೇಶದಲ್ಲಿ, ವಿದೇಶದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲ ಇರುವಂಥ ಹಳೆ ವಿದ್ಯಾರ್ಥಿಗಳು ನಾವೀಗ ಕಾಂಟ್ಯಾಕ್ಟ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ. ಹಾಗೆ ಎಲ್ಲರ SDMC ಅದಕ್ಕೆ ಶಾಲೆ ಮುಖ್ಯೋಪಾಧ್ಯಾಯರೆಲ್ಲ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಒಳ್ಳೆಯದಾಗಿ ನಡಿಬೇಕು ಅಂತ ನಾನು ಹೇಳೋದು. ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಜೊತೆಗೆ ಈ ಶಾಲೆಯಲ್ಲಿ 12 ವರ್ಷ ಓದಿದ್ದೇನೆ ಅಂತ ಬಹಳ ಖುಷಿಯಿಂದ ಹೇಳ್ಕೊಳ್ಳುವಂಥ ವ್ಯಕ್ತಿ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. 12 ವರ್ಷ ಓದಿದ್ದೀರಾ? 12 ವರ್ಷ ಓದಿ. ಹೇಗೆ? 6ನೇ ಕ್ಲಾಸ್ ತನಕ 12 ವರ್ಷ ಇದೆ. ಪ್ರತಿ ಸಲ 2 ವರ್ಷ? ಹೌದು. ಕಡಿಮೆ ಓದಲಿಲ್ಲ? ಇಲ್ಲ, ಕಡಿಮೆ ಇಲ್ಲ. 12 ವರ್ಷ. ಈಗ ನಿಮ್ಮ ಬ್ಯಾಚಿನವರು ಎಷ್ಟು ಜನ ಇದ್ದಾರೆ? ಜನ ತುಂಬ ಇದ್ದಾರೆ. ತುಂಬ ಇದ್ದಾರೆ. ನಿಮಗೆ ಬೇಜಾರಾಗಲಿಲ್ಲ 12 ವರ್ಷ ಓದಿದ್ರೆ? ಹುಷಾರಿರಲಿಲ್ಲ. ಹಾಗೆ ಹುಷಾರಿರಲಿಲ್ಲ. ಈಗ ಹುಷಾರಿದ್ದೀರಾ? ಈಗ ಹುಷಾರಿದ್ದೇನೆ. ಈಗ 12 ವರ್ಷ ಓದಿದ್ರಿ. ಶಾಲೆ ಹೇಗಿತ್ತು ಸರ್? ಆವತ್ತು ಹೇಗಿದೆ, ಇವತ್ತು ಹಾಗೆ ಇದೆಯಾ? ಹಾಗೆ ಉಂಟು. ಹಾಗೆ ಉಂಟು. ಈಗ ಹೊಸ ಬಿಲ್ಡಿಂಗ್ ಆಗಬೇಕು ಶಾಲೆಗೆ? ಹೊಸ ಬಿಲ್ಡಿಂಗ್ ಒಂದು ಆಗಬೇಕು. ನೀವು ಆಗ ಎಂತ ಮಾಡ್ತೀರಿ 12 ವರ್ಷ? ಸ್ಕೂಲಿಗೆ ಹೋಗ್ತೀನಿ. ಸ್ಕೂಲು 12 ವರ್ಷನೂ ಬೇಜಾರೇ ಆಗಲಿಲ್ಲ? ಇಲ್ಲ, ಬೇಜಾರಿಲ್ಲ. ಈಗ ಎಂತ ಮಾಡೋದು? ಈಗ ಆಟೋ ಡ್ರೈವರ್. ಓಕೆ. ನಿಮ್ಮ ಬ್ಯಾಚ್ಮೇಟ್ಸಿಗೆಲ್ಲ ಎಂತ ಹೇಳ್ತೀರಿ? ಕಲೆಕ್ಷನ್ ಎಲ್ಲರೂ ಕೊಟ್ಟರೆ ಆಗಿ ಬಂದಿಲ್ಲ. ಎಲ್ಲ ಕೊಟ್ಟರೆ? ಹೌದು. ನಿಮ್ಮದು ಬ್ಯಾಚಲ್ಲಿ ಜನ ಜಾಸ್ತಿ ಉಂಟು? 12 ವರ್ಷದ. 12 ವರ್ಷದ ಅಲ್ವಾ? ಓಕೆ, ಥ್ಯಾಂಕ್ ಯು. ಯಾಕಂದರೆ 12 ವರ್ಷ ಓದಿದವರು ಆ ಶಾಲೆಯಲ್ಲಿ ನಾನು ಫೇಲ್ ಆಗಿದ್ದೇನೆ ಅಥವಾ ಶಾಲೆಯಲ್ಲಿ ನನಗೆ ಒಂದಷ್ಟು ಕ್ಲಾಸಲ್ಲಿ ಕೂತಿದ್ದೇನೆ ಅನ್ನುವಂಥದ್ದಲ್ಲ. ಶಾಲೆಯ ಬಗ್ಗೆ ಅದೇ ಪ್ರೀತಿ ಇದೆ, ಅಷ್ಟೇ ಖುಷಿ ಇದೆ. ನೀವು ಅವತ್ತು ಫೇಲ್ ಆಗಿದ್ದೀರಿ ಅನ್ನುವಂಥದ್ದು ಬೇಸರ ಇದೆಯಾ? ಇಲ್ಲ, ಬೇಸರ ಇಲ್ಲ. ಶಾಲೆಯಲ್ಲಿ ಖುಷಿ ಪಟ್ಟಿದ್ದಾರೆ? ಖುಷಿ ಪಟ್ಟಿದ್ದಾರೆ. ಬಾಲ್ಯ ತುಂಬ ಚೆನ್ನಾಗಿ ಕಳೆದಿರಿ ಅಲ್ವಾ? ಹೌದು. ತುಂಬ ಚೆನ್ನಾಗಿ ಆಡಿದಿರಿ? ಹೌದು. ಹೌದು. ಓಕೆ. ಇದು ನೋಡಿ, ಈ ಶಾಲೆಯ ನಿಜಕ್ಕೂ ಹಿರಿಯ ವಿದ್ಯಾರ್ಥಿ. ಅಂದರೆ ಬದುಕಲ್ಲಿ ಏನು ಮಾಡಿದ್ದೇನೆ ಅನ್ನುವಂಥದ್ದು ಮುಖ್ಯ. ಶಾಲೆಯಲ್ಲಿರುವಾಗ ಫೇಲ್ ಆಗಿರ್ಬೋದು, ಆದರೆ ಆ ಶಾಲೆಯ ಬಗ್ಗೆ ಪ್ರೀತಿ ಇದೆ, ಆ ಶಾಲೆಯ ಬಗ್ಗೆ ಒಂದು ರೀತಿಯಾದಂಥ ಗೌರವ ಇದೆ ಅವರಿಗೆ. ನನ್ನ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದುತ್ತಿರುವ ಕಾರಣ ಈ ಶಾಲೆ ತುಂಬ ಹಳೆಯ ಶಾಲೆಯಾಗಿದೆ. ಸಾಮಾನ್ಯ ಒಂದು 70 ವರ್ಷ ಈ ಶಾಲೆಗೆ ಆಗಿದೆ. ಇಲ್ಲಿ ನಮ್ಮ ಮಕ್ಕಳು ಮಳೆಗಾಲದಲ್ಲೆಲ್ಲ ಓದುವುದು ನಮಗೆ ನೋಡುವಾಗಲೇ ಹೆದರಿಕೆ ಆಗ್ತದೆ. ಯಾಕಂದರೆ ಈ ಶಾಲೆ ಮಣ್ಣಿನ ಗೋಡೆ ಮತ್ತು ಮೇಲ್ಛಾವಣಿಯೂ ಅಷ್ಟೇ ಎಲ್ಲ ಗೆದ್ದಲು ಹಿಡಿದು ಎಲ್ಲ ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಈ ಮಣ್ಣಿನ ಗೋಡೆಯಿಂದಾಗಿ ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ನೋಡುವಾಗ ಈಗ ಚಂದ ಉಂಟು, ಅಂದರೆ ಒಂದು 2 ವರ್ಷ 4 ವರ್ಷದಿಂದ ಈ ಶಾಲೆಯನ್ನು ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ನೋಡಿ ಅದು ಮೇಲೆ ಬಣ್ಣ ಹಚ್ಚಿದ ಹಾಗೆ ಆಗಿದೆ. ಒಳಗಡೆ ಏನಿಲ್ಲ, ಮಣ್ಣಿನ ಗೋಡೆಯಾದ ಕಾರಣ ಅದು ಬೀಳುವ ಪರಿಸ್ಥಿತಿಯಲ್ಲಿ ಈ ಗೋಡೆ ಇದೆ. ಹಾಗೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಈಗ ಹಳೆ ವಿದ್ಯಾರ್ಥಿಗಳು ಈ ಒಂದು ಶಾಲೆಯ ಅಭಿವೃದ್ಧಿಗೆ ಮುನ್ನಡೆ ಹಾಕಿದ್ದಾರೆ. ಇನ್ನು ಅವರ ಒಂದು ಶ್ರಮದಿಂದ ನಮ್ಮ ಈ ಊರಿನ ಶಾಲೆ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ನಾವು ಪೋಷಕರಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರವೂ ಬೇಕಾಗ್ತದೆ. ಇದು ಇಲ್ಲಿಯ ಪೋಷಕರು, ಹಳೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಮಾತು, ಜೊತೆಗೆ ಇಲ್ಲಿಯ ಅಧ್ಯಾಪಕರ ಮಾತು. ಪ್ರಮುಖವಾಗಿ ಏನು ಹೇಳ್ತಾರೆ ಅಂತಂದರೆ,
ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಶಾಲೆ, ಆದರೆ ಒಳಗಡೆ ಏನೂ ಇಲ್ಲ. ಯಾಕೆಂತಂದರೆ ಮಣ್ಣಿನ ಗೋಡೆ, ಒಂದು ರೀತಿಯಲ್ಲಿ ಮುದುಕಿಗೆ ನವವಧುವಿನ ಸಿಂಗಾರ ಮಾಡಿದಂತಾಗಿದೆ ಅನ್ನುವಂತಹ ಒಂದು ಮಾತನ್ನು ಇವರು ಪರೋಕ್ಷವಾಗಿ ಹೇಳ್ತಿದ್ದಾರೆ. ನಮ್ಮ ಶಾಲೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಹಲವಾರು ರೀತಿಯಲ್ಲಿ ಸಹಕಾರ ನೀಡಿದವರು ತುಂಬ ಜನ ಇದ್ದಾರೆ. ಇನ್ನೂ ಕೂಡ ಸಹಕಾರದ ಅಗತ್ಯ ಇದೆ. ನಾವು 3 ಕೊಠಡಿಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು 3 ಅಲ್ಲ 7 ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಂದರೆ ಅದನ್ನು ಸದೃಢವಾಗಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಸಾಥ್ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೊಸ ಚಿಂತನೆಯಲ್ಲಿ ಹೊರಟಿರುವಂತಹ ಶಿಶಿಲ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಜೊತೆಗೆ ಅವರ ನಮ್ಮೂರ ಶಾಲೆಯನ್ನು ಬೆಳೆಸುವಂತಹ ಕಾಳಜಿಗೆ ಸೆಲ್ಯೂಟನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ರೂಪೇಶ್ ಮತ್ತು ಆದಿತ್ಯ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಶಿಶಿಲ.